ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 13 ವಾಕ್ಯ 14ರಿಂದ 23 ತನಕ. ಅಪೂರ್ವ ಕಷ್ಟಗಳು. ವಿನಾಶಕಾರಿಯಾದ ವಿಕಟ ಮೂರ್ತಿಯು ಇರಬಾರದ ಸ್ಥಾನದಲ್ಲಿ ಇರುವುದನ್ನು ನೀವು ನೋಡುವಾಗ ಇದನ್ನು ಓದುವವನು ಅರ್ಥ ಮಾಡಿಕೊಳ್ಳಲಿ. ಜುದೇಯದಲ್ಲಿರುವ ಜನರು ಬೆಟ್ಟಗುಡ್ಡಗಳಿಗೆ ಓಡಿ ಹೋಗಲಿ, ಮಾಳಿಗೆ ಮೇಲಿರುವವನು ಕೆಳಕ್ಕೆ ಇಳಿಯಲಿ, ಮನೆಯೊಳಗಿಂದ ಏನನ್ನು ತೆಗೆದುಕೊಳ್ಳಲು ಯತ್ನಿಸದೆ ಓಡಿ ಹೋಗಲಿ. ಹೊಲಗದ್ದೆಯಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೂ ಹಿಂದಿರುಗದಿರಲಿ. ಅಯ್ಯೋ, ಆ ದಿನಗಳಲ್ಲಿ ಗರ್ಭಿಣಿಯರ ಮತ್ತು ಹಾಲುಡಿಸುವ ತಾಯಂದಿರ ಗೋಳೇನು. ಆ ಸಂಕಷ್ಟಗಳೆಲ್ಲ ಚಳಿಗಾಲದಲ್ಲಿ ಸಂಭವಿಸದಂತೆ ಪ್ರಾರ್ಥಿಸಿರಿ. ಆಗ ಬರಲಿರುವ ಸಂಕಷ್ಟಗಳು ದೈವ ಸೃಷ್ಟಿಯ ಆದಿಯಿಂದ ಇರಲಿಲ್ಲ, ಇನ್ನು ಮುಂದಕ್ಕೂ ಇರುವುದಿಲ್ಲ. ಸರ್ವೇಶ್ವರ ಆ ದಿನಗಳ ಅವಧಿಯನ್ನು ಕಡಿಮೆ ಮಾಡದಿದ್ದರೆ ಯಾವ ಮಾನವನು ಉಳಿಯುವಂತಿಲ್ಲ. ಆದರೆ ತಾವು ಆರಿಸಿಕೊಂಡವರ ಪ್ರಯುಕ್ತ ಆ ದಿನಗಳ ಅವಧಿಯನ್ನು ಅವರು ಕಡಿಮೆ ಮಾಡಿದ್ದಾರೆ. ಆಗ ಯಾರಾದರೂ ನಿಮಗೆ, ಇಗೋ ಕ್ರಿಸ್ತ ಇಲ್ಲಿ ಇದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿ. ಕಪಟ ಉದ್ಧಾರಕರು, ವಂಚಕ ಪ್ರವಾದಿಗಳು ತಲೆ ಎತ್ತಿಕೊಳ್ಳುವರು. ಅವರು ಪವಾಡಗಳನ್ನು ಮಾಡಿ ತೋರಿಸಿ ದೇವರು ಆರಿಸಿಕೊಂಡವರನ್ನು ಮೋಸಗೊಳಿಸುವರು. ನೀವು ಆದರೂ ಜಾಗರೂಕರಾಗಿರಿ. ನಾನು ನಿಮಗೆ ಎಲ್ಲವನ್ನು ಮುಂಚಿತವಾಗಿಯೇ ತಿಳಿಸಿದ್ದೇನೆ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ಈ ಪ್ರಪಂಚದ ಅಪೂರ್ವ ಏಕೈಕ ವ್ಯಕ್ತಿ. ಯಾಕಂತ ಹೇಳಿದರೆ, ಅವರನ್ನು ಹಿಂಬಾಲಿಸುವವರಿಗೆ ಯಾವತ್ತೂ ಕೂಡ ಅವರು ತಪ್ಪು ಆಶ್ವಾಸನೆಗಳನ್ನು ನೀಡುವುದೇ ಇಲ್ಲ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ನೀವು ನನ್ನನ್ನು ಹಿಂಬಾಲಿಸುವುದಾದರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದಿರಿ. ಯಾರು ಕೂಡ ಹೋಗಬಾರ್ದಿತ್ತು ಯೇಸು ಸ್ವಾಮಿಯ ಹಿಂದೆ. ಯಾಕಂತ ಹೇಳಿದರೆ, ಯೇಸು ಸ್ವಾಮಿ ಏನನ್ನು ಅಭಯ ನೀಡಿದ್ದರು, ಏನು ನೀಡಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಂದಿರಿ. ಅಂದರೆ ಅರ್ಥ ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿನ ಕಷ್ಟಗಳನ್ನು ತೆಗೆದುಕೊಂಡು ನನ್ನ ಹಿಂದೆ ಬನ್ನಿರಿ. ನೀವು ನಿಮಗೆ ಸುಖ, ಸಿರಿ ಸಂಪತ್ತು, ಆಮೇಲೆ ಅಧಿಕಾರ ಸಿಗುವುದು ನನ್ನನ್ನು ಹಿಂಬಾಲಿಸಿದಾರೆ ಅಂತ ಯೇಸು ಸ್ವಾಮಿ ಹೇಳಲೇ ಇಲ್ಲ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ನನ್ನನ್ನು ಹಿಂಬಾಲಿಸುವುದಿದ್ದರೆ ನಿಮ್ಮ ಕಷ್ಟಗಳನ್ನು ನೀವು ತೆಗೆದುಕೊಂಡು ಬನ್ನಿರಿ ಅಂತ ಹೇಳಿಕೊಂಡು. ಆದರೆ ಇವತ್ತಿಗೆ 2020 ವರ್ಷಗಳು ಸಂದಿದರೂ ಕೂಡ ಜನರು ಯಾಕಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ? ಮೊದಲನೇದಾಗಿ, ಯೇಸು ಸ್ವಾಮಿ ಯಾವಾಗ ಕೂಡ ತಪ್ಪು ಆಶ್ವಾಸನೆಗಳನ್ನು ಕೊಡುವುದಿಲ್ಲ, ಮೋಸ ಆಶ್ವಾಸನೆಗಳನ್ನು ಕೊಡುವುದಿಲ್ಲ. ಏನು ಉಂಟೋ ಅದನ್ನು ಸ್ಪಷ್ಟವಾಗಿ ಅವರು ನುಡಿಯುತ್ತಾರೆ. ಅದಕ್ಕಾಗಿ ಜನ ಯೇಸು ಸ್ವಾಮಿಯನ್ನು ಮೆಚ್ಚಿಕೊಳ್ಳುತ್ತಾರೆ. ಅವರಲ್ಲಿ ಕಪಟತನ ಇಲ್ಲ, ಮೋಸ ಇಲ್ಲ. ಅವರು ಶುದ್ಧ ಮನಸ್ಸಿನವರು. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ನಮಗಾಗಿ ತಮ್ಮ ಜೀವವನ್ನು ಬರಿದು ಮಾಡಿದ್ದಾರೆ. ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಮುಂದಕ್ಕೆ ಬರುವಂಥ ಕಷ್ಟಗಳನ್ನು ಮುಂಗಡವಾಗಿಯೇ ಹೇಳಿಕೊಡ್ತಾರೆ. ಆ ದಿನಗಳಲ್ಲಿ ಹಾಲುಣಿಸುವ ತಾಯಂದಿರ ಗೋಳು,
ಮತ್ತೇನು ಹೇಳ್ತಾರೆ ಅಂತ ಹೇಳಿದರೆ, ಆಗ ಯಾರು ಮಾಳಿಗೆ ಮೇಲೆ ಇದ್ದಾನೆ ಕೆಳಕ್ಕೆ ಇಳಿದು ಬರಲಿ, ಓಡಿ ಹೋಗಲಿ ಎಲ್ಲಿ ಬೆಟ್ಟಕ್ಕೆ. ಯಾರು ಹೊಲಗದ್ದಳಲ್ಲಿ ಕೆಲಸ ಮಾಡ್ತಾರೆ ಅವರ ಮನೆಯ ಒಳಗೆ ಹೋಗಿ ಹೊದಿಕೆಯನ್ನು ತರಲಿಕ್ಕೆ ಹೋಗೋದು ಬೇಡ. ಏನು ಕಾದುಂಟು ಪ್ರಿಯರೇ, ಕಷ್ಟಗಳು ಕಾದಿವೆ. ಅದಕ್ಕೆ ಏನು ಮಾಡಬೇಕು, ನಾವು ಏನು ಮಾಡಬೇಕಂತ ಹೇಳಿದರೆ, ನಾವು ಈ ಕಷ್ಟಗಳನ್ನು ಹೆದರಿ ಓಡುವುದಲ್ಲ, ಬದಲಾಗಿ ಅವುಗಳನ್ನು ನಾವು ಎದುರಿಸಬೇಕು. ಒಂದು ವಿಚಾರವನ್ನು ಇವತ್ತು ನಾವು ನೋಡುತ್ತೇವೆ ಈ ಸುವಾರ್ತೆಯಲ್ಲಿ. ಯಾವ ವಿಚಾರ ಅಂತ ಹೇಳಿದ್ರೆ, ಇಂಥ ಕಷ್ಟಗಳು ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಈಗೋ ಕ್ರಿಸ್ತ ಇಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ನಿಮ್ಮನ್ನು ಮೋಸ ಮಾಡುವಂಥ ಜನರು ತುಂಬ ಜನ ಇರ್ತಾರೆ. ಬೇಕಾ ನಮಗೆ? ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಇಂಥ ಪ್ರವಾದಿಗಳು, ಕಪಟ ಪ್ರವಾದಿಗಳು ಬೇಕಾದಷ್ಟು ಇದ್ದಾರೆ. ಯೇಸು ಸ್ವಾಮಿಯನ್ನು ಸಾರುವುದರ ಬದಲಿಗೆ, ಅವರಿಗೆ ಸಾಕ್ಷಿಯಾಗಿ ನಿಲ್ಲುವುದರ ಬದಲಿಗೆ ಯೇಸು ಸ್ವಾಮಿಯನ್ನು ಬಳಸಿಕೊಳ್ಳುವಂಥ ಕಪಟ ಪ್ರವಾದಿಗಳು ಏನು ಮಾಡ್ತಾರೆ? ಅವರು ಯೇಸು ಸ್ವಾಮಿಯನ್ನು ಬಳಸಿಕೊಳ್ತಾರೆ. ಯೇಸು ಸ್ವಾಮಿಗೆ ತಾವು ಸಾಕ್ಷಿಗಳಾಗಿ ಇರುವುದನ್ನು ಬಿಟ್ಟು ಅವರನ್ನು ಬಳಸಿಕೊಂಡು ತಮ್ಮ ಸಂಪತ್ತನ್ನು ಅವರು ಹೆಚ್ಚಿಸುತ್ತಾ ಹೋಗ್ತಾರೆ. ನಾವು ಅವರ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕು, ತುಂಬ ಜಾಗ್ರತೆಯಿಂದ ಇರಬೇಕು. ಈ ಪ್ರವಾದಿಗಳು ನಮಗೆ ಹೀಗೆಲ್ಲ ಹೇಳುವಾಗ ನಾವು ನೋಡಬೇಕು, ಇವರು ಸಂಗ್ರಹ ಮಾಡುವಂತಹ ಆ ಸಂಪತ್ತು ಎಲ್ಲಿ ಹೋಗ್ತದೆ? ಸಾರ್ವಜನಿಕರ ಒಳಿತಿಗಾಗಿ ಅದು ಉಪಯೋಗಿಸಲ್ಪಡುತ್ತದೋ ಅಥವಾ ಒಬ್ಬ ವ್ಯಕ್ತಿಯ, ಒಂದು ಕುಟುಂಬದ ಒಳಿತಿಗಾಗಿ ಅದು ಹೋಗ್ತದೋ ಅಂತ ಹೇಳಿಕೊಂಡು, ಒಂದು ವೇಳೆ 10 ಸಮಸ್ತರಿಗೆ ಪ್ರತ್ಯೇಕವಾಗಿ ಸಮಾಜದಲ್ಲಿನ, ಸಮುದಾಯದಲ್ಲಿನ ಬಡವರಿಗೆ ಅದು ಉಪಯೋಗ ಮಾಡಲಾಗ್ತದಾದರೆ ಆ ಒಂದು ಸೇವೆ ನಿಜವಾದ ಸೇವೆ, ಯೇಸು ಸ್ವಾಮಿಯ ಹೆಸರಲ್ಲಿ ನಡೆಯುವಂಥ ಸೇವೆ. ಯಾರಾದರೂ ಒಬ್ಬರು ನಾನು ಸೇವೆಯನ್ನು ಮಾಡ್ತೇನೆ, ನಾನು ದೇವರ ವಾಕ್ಯವನ್ನು ಸಾರ್ತೇನೆ ಅಂತ ಹೇಳಿಕೊಂಡು ತನ್ನ ಸಂಪತ್ತನ್ನು ಹೆಚ್ಚಿಸುತ್ತಾ ಹೋದರೆ ಕಪಟ ಪ್ರವಾದಿಗಳು ಅಂತ ಸ್ಪಷ್ಟ ಅರ್ಥ ನಮಗೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಕ್ರಿಸ್ತರು ಇಲ್ಲಿದ್ದಾರೆ, ಕ್ರಿಸ್ತರು ಅಲ್ಲಿದ್ದಾರೆ ಅಂತ ನಿಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯುವಂಥ ಪ್ರವಾದಿಗಳು ಇರಬಹುದು. ಜಾಗರೂಕತೆಯಿಂದ ಇರಿ. ನೀವು ನಿಮ್ಮ ದಾರಿಯನ್ನು ತಪ್ಪು ದಾರಿಯಲ್ಲಿ ಕೊಂಡು ಹೋಗದಾಗೆ ನೋಡಿ. ನಿಮ್ಮನ್ನು ಅನೇಕ ಮಂದಿ ಇದಕ್ಕೆ ಬಲಿ ಆಗ್ತಾರೆ. ಇವತ್ತು ನಮ್ಮ ಸುತ್ತಮುತ್ತ ಒಂದು ರೀತಿಯ ಪರಿಸ್ಥಿತಿ ಉಂಟು. ಏನು ನಾವು ಈಗ ದೇವರ ವಾಕ್ಯದಲ್ಲಿ ಕೇಳಿದ್ದೆವು ಅದೇ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ, ಸಂಕಷ್ಟದ ಪರಿಸ್ಥಿತಿ. ನಾವೇನು ನೋಡ್ತೇವೆ ನಮ್ಮ ಸುತ್ತಮುತ್ತ? ಒಂದೆಡೆಯಲ್ಲಿ ಈ ಕೊರೋನಾದ ಬಾಧೆ, ಎಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಿಜವಾದ ಸೇವೆ ಯಾವುದಂತ ಹೇಳಿದರೆ, ಕಷ್ಟದಲ್ಲಿರುವಂಥ ಜನರ ಹಣವನ್ನು ದೋಚದೆ ನಿಸ್ವಾರ್ಥತೆಯಿಂದ ಯಾರು ಸೇವೆ ನೀಡುತ್ತಾರೋ ಅದು ದೇವರ ಸೇವೆ, ಅದು ಯೇಸು ಸ್ವಾಮಿಯ ಅನುಯಾಯಿಗಳು ಮಾಡುವಂಥ ಸೇವೆ, ಮಾಡಬೇಕಾದಂಥ ಸೇವೆ. ಯಾರಾದರೂ ಈ ಒಂದು ಸಂದರ್ಭದಲ್ಲಿ ನೀರನ್ನು ಕದಡಿಸಿ, ಇದೊಂದು ರೀತಿಯಲ್ಲಿ ನೀರನ್ನು ಕದಡಿಸಿದ ಹಾಗೇನೆ ಇವತ್ತಿನ ಪ್ರಪಂಚ. ಎಲ್ಲರೂ ಕೂಡ ಗೊಂದಲಕ್ಕೀಡಾಗಿದ್ದಾರೆ, ಎಲ್ಲರೂ ಕೂಡ ಭಯದಲ್ಲಿದ್ದಾರೆ, ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೆಲವರು ಗಾಳ ಹಾಕಿ ಮೀನು ಹಿಡಿಯುವಂಥವರು ಇದ್ದಾರೆ, ಮೋಸ ಮಾಡುವಂಥವರು ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಅವರು ನಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಾರ್ನಿಂಗ್ ನೀಡುತ್ತಾರೆ. ಜಾಗರೂಕರಾಗಲಿ ಇರಲಿಕ್ಕೆ ನಮಗೆ ಅವರು ಎಚ್ಚರಿಸುತ್ತಾರೆ. ಯಾರ್ಯಾರು ಏನೇನು ಹೇಳಿ ನಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ದಾದರೆ ನಾವು ಅದನ್ನು ತಿಳ್ಕೊಳ್ಬೇಕಂತ ಯೇಸು ಸ್ವಾಮಿ ನಮ್ಮನ್ನು ಜಾಗರೂಕತೆಯಿಂದ ಇರಲಿಕ್ಕೆ ಹೇಳ್ತಾರೆ. ಬೇಕಾದಷ್ಟು ಮಂದಿ ಇದ್ದಾರೆ, ಏನು ಮಾಡ್ತಾರೆ ಅಂತ ಹೇಳಿದರೆ, ತಪ್ಪು ಆಶ್ವಾಸನೆಗಳು ಯೇಸು ಸ್ವಾಮಿ ನೀಡುವುದಿಲ್ಲ ಪ್ರಿಯರೇ. ತಪ್ಪು ಆಶ್ವಾಸನೆಗಳನ್ನು ಯೇಸು ಸ್ವಾಮಿ ನೀಡುವುದಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ನೀವು ನನ್ನನ್ನು ಹಿಂಬಾಲಿಸದಿದ್ದರೆ ನೀವು ಕಡಿದಾದ ದಾರಿಯಲ್ಲಿ ನಡೆಯಿರಿ, ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ. ಯೇಸು ಸ್ವಾಮಿ ಅದನ್ನು ಹೇಳ್ತಾರೆ. ಆದರೆ ಕೆಲವು ಪ್ರವಾದಿಗಳಿದ್ದಾರೆ, ಯೇಸು ಸ್ವಾಮಿಯ ಹೆಸರಿನಲ್ಲಿ ಜನರಿಗೆ ತಪ್ಪು ಆಶ್ವಾಸನೆಗಳನ್ನು ನೀಡುವವರಿದ್ದಾರೆ. ಅವರು ಯೇಸು ಸ್ವಾಮಿಯ ಅನುಯಾಯಿಗಳಂತ ಹೇಗೆ ಹೇಳ್ಬೋದು? ಕೇಳುವವರಿಗೆ ಕೂಡ ಹಾಗೇನೆ. ಇವರು ತುಂಬ ಒಳ್ಳೆಯವರು, ಇವರು ಸರಿಯಾದುದನ್ನು ಹೇಳ್ತಾರೆ,
ನಾವೊಂದು ಸ್ವಲ್ಪ ಯೋಚಿಸಿ ಯೇಸು ಸ್ವಾಮಿಯ ಬೋಧನೆಗೆ ಇದು ತಾಳೆ ಬೀಳ್ತದೋ ಎಂಬುದಾಗಿ ನೋಡಬೇಕು. ಏನು ಎಲ್ಲರೂ ಕೂಡ ಇವತ್ತು ಈ ಪ್ರೊಫೆಟಿಕ್ ಮೆಸೇಜ್ ಅಂತ ಹೇಳಿದ್ರೆ ಮುಂದಕ್ಕೆ ಏನಾಗ್ತದೆ ಅಂತ ಹೇಳಿಕೊಡುವವರ ಹಿಂದೆ ಓಡಿ ಹೋಗುವಂಥದ್ದನ್ನು ನೋಡ್ತೇವೆ. ಪ್ರೊಫೆಟಿಕ್ ಮೆಸೇಜ್, ಪ್ರೊಫೆಟಿಕ್ ಪ್ರೀಚಿಂಗ್. ಯೇಸು ಸ್ವಾಮಿಗೆ ತಿಳಿದಿರಲಿಲ್ವೇ ಮುಂದಕ್ಕೆ ಶಿಲುಬೆ ಮೇಲೆ ಸಾಯ್ಲಿಕ್ಕೆ ಉಂಟು, ಆಮೇಲೆ ಆ ತೋಟದಲ್ಲಿ ತೋಪುವಿನಲ್ಲಿ ಅಲ್ಲಿ ಪ್ರಾರ್ಥಿಸುವಾಗ ಈ ರಕ್ತ ಬೆವರಾಗಿ ಇಳಿತದೆ, ಯೇಸು ಸ್ವಾಮಿಗೆ ತಿಳಿದಿರಲಿಲ್ವೇ? ಅವರ ಕಷ್ಟದಿಂದ ಓಡಿ ಹೋದರ? ಅವರ ಅನುಯಾಯಿಗಳಾಗಿ ಹೋದಂತಹ ಆ ಸಂತರು, ಆ ರಕ್ತ ಸಾಹಸಿಗಳು ಅವರೇನು ಪುಣ್ಯ ಪುರುಷರಾಗಿರ್ಲಿಲ್ವೇ? ನಾವು ಯಾರನ್ನು ಹಿಂಬಾಲಿಸಬೇಕು? ನಮಗೆ ಎಲ್ಲವೂ ಕೂಡ ಒಳ್ಳೆಯದನ್ನು ಹೇಳಿಕೊಡುವಂಥವರ ಹಿಂದಕ್ಕೆ ನಾವು ಹೋಗಬೇಕೋ, ಕೇಳಬೇಕೋ, ಅಥವಾ ದೇವರ ವಾಕ್ಯಕ್ಕೆ ತಾಳೆ ಬೀಳುವಂತಹ ಆ ಒಂದು ಪ್ರವಾದನೆಯನ್ನು ಅಥವಾ ಆ ಒಂದು ಪ್ರವಚನವನ್ನು ನಾವು ಕೇಳಿಕೊಂಡು ಅದರ ಪ್ರಕಾರ ಜೀವಿಸಬೇಕೋ, ಅಥವಾ ನಿಮಗೆ ಮುಂದಕ್ಕೆ ಹೀಗೆ ಒಳ್ಳೆಯದಾಗ್ತದೆ, ನೀವು ಹೀಗೆ ಮಾಡಬೇಕು, ಆಮೇಲೆ ನೀವು ಇಷ್ಟು ಕೊಡಬೇಕು ಅಂಥದಕ್ಕೆ ಹೋಗ್ತೇವೋ, ಅಥವಾ ಯೇಸು ಸ್ವಾಮಿ ನಮಗೆ ತಿಳಿಸಿದಂತಹ ದಾರಿಯಲ್ಲಿ ನಡೆಯಬೇಕು. ಯಾರಾದರೂ ನಮ್ಮ ತಪ್ಪು ದಾರಿಗೆ ಕರೆದೊಯ್ತಾರಾದರೆ ನಾವು ಜಾಗರೂಕರಾಗಿರಬೇಕು. ನೀವಾದರೂ ಜಾಗರೂಕರಾಗಿರಿ, ನಾನು ನಿಮಗೆ ಎಲ್ಲವನ್ನು ಮುಂಚಿತವಾಗಿ ಹೇಳ್ತೇನೆ. ಯೇಸು ಸ್ವಾಮಿಗೆ ತಿಳಿದುಂಟು, ತನ್ನ ಹೆಸರಲ್ಲಿ ಈ ಕಪಟ ಪ್ರವಾದಿಗಳು ಬಂದು ಜನರನ್ನು ಅಡ್ಡದಾರಿಗೆ ಕರೆದೊಯ್ಯುತ್ತಾರೆ ಅಂತ ಯೇಸು ಸ್ವಾಮಿಗೆ ಮುಂಚೆನೇ ತಿಳಿದುಂಟು. ಅದಕ್ಕಾಗಿ ಅವರು ನಮಗೆ ಜಾಗರೂಕರಾಗಿರಲಿಕ್ಕೆ ನಮಗೆ ಹೇಳುತ್ತಾರೆ. ಎಲ್ಲವೂ ಕೂಡ ದೇವರಿಗೆ ತಿಳಿದುಂಟು. ಸರ್ವೇಶ್ವರ ಆ ದಿನಗಳ ಅವಧಿ ಕಡಿಮೆ ಮಾಡದಿದ್ದರೆ ಯಾವ ಮಾನವನು ಉಳಿಯುವಂತಿಲ್ಲ. ಕಷ್ಟಗಳು ಬರುತ್ತವೆ ನಮಗೆ, ನಮ್ಮ ಸುತ್ತಮುತ್ತ ಅದೇ ನಾನು ನೋಡ್ತೇವೆ. ಕಳೆದ 2 ವರ್ಷಗಳಲ್ಲಿ ಎಷ್ಟು ಜನ ಕಷ್ಟಕ್ಕೆ ಸಿಲುಕಿದರು, ಎಷ್ಟು ಜನ ಕೆಲಸವನ್ನು ಕಳ್ಕೊಂಡರು, ಎಷ್ಟು ಜನ ಕಾಯಿಲೆಗೆ ಒಳಗಾದರು. ಇನ್ನೂ ಕೂಡ ಉಂಟು ಆ ಪರಿಸ್ಥಿತಿ ನಮ್ಮ ಸುತ್ತಮುತ್ತ. ಅಂಥದ್ರಲ್ಲಿ ಕೆಲವರು ಲಾಭವನ್ನು ಪಡೆಯುವಂಥ ಒಂದು ಆಟವನ್ನು ಆಡುವುದನ್ನು ಕೂಡ ನಾವು ಕಾಣುತ್ತೇವೆ. ಅದು ಬಿಟ್ಟು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನೇನೋ ಕಾನೂನುಗಳನ್ನು ತರ್ತಾರೆ. ಈ ಸಮಯದಲ್ಲಿ ಎಂಥ ಕಾನೂನು ಬೇಕು ನಮಗೆ? ಈ ಸಮಯದಲ್ಲಿ ನಮಗೆ ಯಾವ ರೀತಿ ಆಡಳಿತ ಬೇಕು? ಜನರು ಕಾಯಿಲೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅದು ಬಿಟ್ಟು ಜನರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂಥ ಈ ಒಂದು ನಿಯಮಗಳನ್ನು ಸೃಷ್ಟಿಸುವುದು ಯಾವುದು ಉಪಕಾರಕ್ಕೆ ಬರ್ತದೆ ನಮಗೆ? ಅದನ್ನು ಮಾಡುವುದರ ಬದಲಿಗೆ ಜನರ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕಾಗಿ ಏನೇನೋ ಕಲಹಗಳನ್ನು ಸಮಾಜದಲ್ಲಿ ಸೃಷ್ಟಿಸುವುದು, ಏನೇನೋ ಸಂದೇಹಗಳನ್ನು ಹರಡಿಸುವುದು. ನಾವು ಮಾತ್ರ ಏನು ಮಾಡಬೇಕಂತ ಹೇಳಿದ್ರೆ ಸೂಕ್ಷ್ಮತನದಿಂದ ಗ್ರಹಿಸಬೇಕು. ನಾವು ಯಾವತ್ತೂ ಕೂಡ ನಮಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಡುವವರನ್ನು ನಂಬದೆ ದೇವರೊಬ್ಬರಲ್ಲಿ ಮಾತ್ರ ನಂಬಿಕೆಯನ್ನು ಇಡಬೇಕು. ಯಾಕಂತ ಹೇಳಿದ್ರೆ ಕೊನೆಗೆ ನಮ್ಮ ಕೈ ಹಿಡುವವರು ದೇವರೊಬ್ಬರು ಮಾತ್ರ. ಈ ಪ್ರಪಂಚದ ಜನರು ಎಲ್ಲರೂ ಕೂಡ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ಉಪಯೋಗ ಮಾಡ್ತಾರೆ, ತಪ್ಪು ದಾರಿಗೆ ಎಳೆಯುತ್ತಾರೆ, ಅವರವರ ಪ್ರಯೋಜನಕ್ಕೆ ನಮ್ಮನ್ನು ಉಪಯೋಗಿಸ್ತಾರೆ. ದೇವರೊಬ್ಬರನ್ನು ಬಿಟ್ಟರೆ ದೇವರೇನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಒಳಿತನ್ನು ನೋಡ್ತಾರೆ. ಅದಕ್ಕಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ತಮ್ಮ ಏಕಮಾತ್ರ ಪುತ್ರರನ್ನು ಈ ಭೂಲೋಕಕ್ಕೆ ಕಳುಹಿಸಿದರು. ಈ ಭೂಲೋಕಕ್ಕೆ ಬಂದಂಥ ಯೇಸು ಸ್ವಾಮಿ ತನ್ನನ್ನೇ ಬರಿದು ಮಾಡಿ ನಮಗಾಗಿ ಕೊಟ್ಟರು. ಎಷ್ಟು ಜನ ಈ ದಾರಿಯಲ್ಲಿ ನಡೆಯುತ್ತಾರೆ? ಅವರ ಅನುಕರಣೆಯನ್ನು ನಾವು ಮಾಡುವ. ಯಾರೆಲ್ಲರೂ ಕೂಡ ತಮ್ಮ ಜೀವನವನ್ನು ಪರರಿಗಾಗಿ ಸವೆಯಿಸ್ತಾರೆ ಅವರು ನಿಜವಾದಂಥ ಅನುಯಾಯಿಗಳು. ಯಾರೆಲ್ಲರೂ ಕೂಡ ಬಳಸಿಕೊಳ್ತಾರೆ ನಮ್ಮನ್ನು, ಅವರು ಕಪಟ ಮುಖಂಡರು, ಕಪಟ ಪ್ರವಾದಿಗಳು, ಕಪಟ ಸೇವಕರು. ಅವರಿಂದ ನಾವು ಜಾಗ್ರತೆಯಿಂದ ಇರಬೇಕು. ನಮ್ಮ ಇಡೀ ಜೀವನ ಈ ಪ್ರಪಂಚದಲ್ಲಿನ ನಾವು ಒಂದು ದಿವಸಕ್ಕೆ ಹೋಲಿಸ್ಬೋದು. ನಮ್ಮ ಒಂದು ದಿನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ನಡೀತದೆ. ಒಳಿತು ಕೂಡ ನಡೀತದೆ, ಕೆಡಿತು ಕೂಡ ಆಗ್ತದೆ. ನಾವು ಕೆಲವು ಸರಿ ಜಯ ಕೂಡ ಸಾಧಿಸ್ತೇವೆ, ಕೆಲವು ಕೂಡ ಸೋಲು ಕೂಡ ನಾವು ಎದುರಿಸಬೇಕಾಗ್ತದೆ. ನಾವು ಹಸಿವಾದಾಗ ಏನು ಮಾಡ್ತೇವೆ? ಅಂತ ಹೇಳಿದ್ರೆ ನಮ್ಮ ಹಸಿವನ್ನು ತಣಿಸಲು ಬೇಕಾದಂಥ ಆಹಾರವನ್ನು ನಾವು ತಯಾರು ಮಾಡ್ತೇವೆ. ನಾವು ಕಷ್ಟದಲ್ಲಿದ್ದಾಗ ಏನು ಮಾಡಬೇಕು? ಕಷ್ಟದಲ್ಲಿದ್ದಾಗ ನಮ್ಮ
ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸಬೇಕು. ನಮ್ಮ ಸಂತೋಷದಲ್ಲಿ ದೇವರಿಗೆ ಹರಸಬೇಕು, ನಮ್ಮ ಕಷ್ಟದಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಇಡೀ ದಿವಸ ಅದು ಹೋಗುತ್ತಿರುವಾಗ, ನಾವು ದಿನದ ಕೊನೆಗೆ ಬರುವಾಗ ಕಣ್ಣು ಮುಚ್ಚು ಕುಳಿತುಕೊಂಡು ದೇವರಲ್ಲಿ, ನಾನು ಇವತ್ತಿನ ದಿವಸಕ್ಕಾಗಿ ನಿಮ್ಮನ್ನು ಹರಸ್ತೇನೆ ದೇವರೇ, ಇಂಥ ಇಂಥ ಆಶೀರ್ವಾದಗಳನ್ನು ನೀವು ನನಗೆ ನೀಡಿದ್ದೀರಿ, ಇಂಥ ಕಷ್ಟಗಳು ಬಂದಾಗ ನೀವು ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಮ್ಮಲ್ಲಿ ಏನು ಉಂಟಂತ ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಎರಡು ಕೂಡ ಇರ್ತದೆ, ಕಷ್ಟಗಳಿರ್ತದೆ, ಸಂತೋಷದ ಕೂಡ ಇರ್ತದೆ. ದೇವರು ಕೊಡ್ತಾರೆ ಎರಡನ್ನು ಕೂಡ. ದೇವರು ನಮ್ಮ ಕಷ್ಟ ಕಾಲದಲ್ಲಿ ಜಾಸ್ತಿಯಾಗಿ ನಮ್ಮ ಜೊತೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ನಾವು ಯಾರ್ಯಾರ ಹಿಂದೆ ಓಡಲಿಕ್ಕೆ ಅಥವಾ ಅವರ ಹಿಂದೆ ಹೋಗಲಿಕ್ಕೆ ನಾವು ಯಾವತ್ತೂ ಕೂಡ ಆ ಒಂದು ಶೋಧನೆಗೆ ಒಳಗಾಗಬಾರ್ದು. ನಿನ್ನೆ ತಾನೇ ಒಬ್ಬರು ನನ್ನ ಹತ್ರ ಹೇಳಿದರು, ಏನಂತ ಹೇಳಿದರೆ, ಒಂದು ಮನೆಯಲ್ಲಿ ಮಗನು ತಪ್ಪು ದಾರಿ ಹಿಡಿದು ಹೋಗಿದ್ದಾನೆ. ಅವನ ಮನೆಯಲ್ಲಿ ಬಂದು ಏನು ಹೇಳ್ತಾನೆ ಅಂತ ಹೇಳಿದರೆ, ನೀವು ಕೂಡ ನನ್ನ ಹಾಗೇನೆ ಮಾಡಬೇಕು. ಹೆತ್ತವರಿಗೆ ಹೇಳ್ತಾನೆ, ನೀವು ಕೂಡ ನನ್ನ ಹಾಗೇನೆ ಮಾಡಬೇಕು. ನೀವ್ಯಾಕೆ ದೇವಾಲಯಕ್ಕೆ ಹೋಗಬೇಕು? ಯಾಕೆ ದೇವರ ಹತ್ರ ಪ್ರಾರ್ಥಿಸಬೇಕು? ಪ್ರಿಯರೇ, ಇಂತಹ ಒಂದು ಜನರು ನಮ್ಮ ಮಧ್ಯದಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ಈ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ತಾವು ಮಾತ್ರ ಅಡ್ಡದಾರಿಯಲ್ಲಿ ನಡೀತಾರಲ್ಲ, ಇತರರು ಕೂಡ ತಮ್ಮ ಅಡ್ಡದಾರಿಯಲ್ಲಿ ಅವರು ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ದಿನಗಳಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನಾವು ಇವರ ಬಗ್ಗೆ ತುಂಬ ಜಾಗರೂಕತೆಯಿಂದ ಇರಬೇಕು. ಅವರ ನಡೆನುಡಿಗಳನ್ನು ನಾವು ಗಮನಿಸಬೇಕು. ನಮ್ಮ ಕುಟುಂಬದ ಸದಸ್ಯರನ್ನೇ ಆಗಬಹುದು. ಒಂದು ವೇಳೆ ಅವರು ಈ ಧನ ಸಂಪತ್ತಿಗೆ, ಸಿರಿ ಸಂಪತ್ತಿಗೆ ಅವರೊಂದು ವೇಳೆ ಆ ಒಂದು ಲೋಭಕ್ಕೆ ಬಲಿ ಆಗ್ತಾರಾದರೆ ನಾವು ಎಚ್ಚೆತ್ತುಕೊಳ್ಬೇಕು. ಕೆಲವು ವರ್ಷಗಳ ಹಿಂದೆ ನಾನೊಂದು ಕುಟುಂಬವನ್ನು ನೋಡಿದೆ. ಎಲ್ಲಿಂದ ಬಂತು ಹಣ ಗೊತ್ತಿಲ್ಲ, ಅದರೆಲ್ಲ ಕೂಡ ಮಜಾ ಮಸ್ತಿ, ಎಲ್ಲರೂ ಕೂಡ ಮಜಾ ಮಸ್ತಿ. ಅದು ಹೇಗೆ ಸಾಧ್ಯ? ಕೋಟಿಗಟ್ಟಲೆ ಹಣ ಬರಲಿಕ್ಕೆ ಯಾವ ದಾರಿಯಿಂದ ಬಂತು ಅದು? ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಇವತ್ತು ಹಣ ಬಂತು, ನಾವು ಸಂತೋಷದಿಂದ ಇರುವ, ಎಲ್ಲರಿಗೆ ಕೂಡ ಕೊಡುವ, ಎಲ್ಲರನ್ನು ಕೂಡ ನಾವು ಕರೆಯುವ, ಮಿತ್ರರನ್ನಾಗಿರಿಸಿಕೊಳ್ಳುವ. ಮತ್ತೆ ಒಂದು ಸಲ ಅದನ್ನು ಹುಡುಕ್ಲಿಕ್ಕೆ ಆರಂಭ ಮಾಡಿದರೆ ಆಗ ಯಾರು ಕೂಡ ಜೊತೆ ಇರುವುದಿಲ್ಲ. ಅದಕ್ಕಾಗಿ ಈ ಕಷ್ಟ ಸಂಕಷ್ಟಗಳು ಬರುವಾಗ ನಾವೇನು ಮಾಡಬೇಕಂತ ಹೇಳಿದರೆ, ಕಷ್ಟ ಸಂಕಟಗಳು ಬಂದೇ ಬರುತ್ತವೆ. ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿಯ ಅನುಯಾಯಿಗಳಾದವರ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ. ನಾವೇನು ಮಾಡಬೇಕಂತ ಹೇಳಿದರೆ, ನಿಶ್ಚಿಂತತೆಯಿಂದ ಇರಬೇಕು, ನಿಶ್ಚಿಂತತೆಯಿಂದ ದೃಢವಾಗಿರಬೇಕು, ಯೇಸುವಿನಲ್ಲಿ ನಂಬಿಕೆ ಇಟ್ಟು ಇರಬೇಕು. ನಾವು ಕಷ್ಟಗಳು ಬರ್ತವೆ, ಆದರೆ ನಿಶ್ಚಿಂತತೆಯಿಂದ ಇರಬೇಕು, ಯೇಸುವಿನಲ್ಲಿ ನಂಬಿಕೆ ಇಟ್ಟು ಇರಬೇಕು, ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸಬೇಕು. ಆಗ ಯಾರು ಕೂಡ ನಮ್ಮನ್ನು ಅಲ್ಲಾಡಿಸಲಿಕ್ಕೆ, ನಮ್ಮನ್ನು ತಪ್ಪು ದಾರಿಗೆ ಎಳೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಸರಿಯಾದ ದಾರಿಯಲ್ಲೇ ಹೋಗ್ತೇವೆ. ನಾವು ಯಾವಾಗ ನಾವು ದೇವರಲ್ಲಿ ನಂಬಿಕೆಯನ್ನು ಇಡ್ತೇವೋ, ದೇವರು ನಮ್ಮ ಜೊತೆ ಇರ್ತಾರೆ. ನಾವು ಇವತ್ತಿನ ಈ ದಿವಸದಲ್ಲಿ ಪ್ರಾರ್ಥಿಸುವ, ಯಾರೆಲ್ಲರೂ ಕೂಡ ಅಡ್ಡದಾರಿಗೆ ಹೋಗಿದ್ದಾರೆ, ದೇವರು ಅವರನ್ನು ಕರ್ಕೊಂಡು ಬರಲಿ ವಾಪಸ್. ಅವರಿಗೆ ಜಾಣ್ಮೆ ಸಿಗಲಿ, ಅವರಿಗೆ ಬುದ್ಧಿ ಸಿಗಲಿ, ಮನಸ್ಸಿನ ಬೆಳಕು ಸಿಗಲಿ ಅವರಿಗೆ ಅಂತ ನಾವು ಪ್ರಾರ್ಥಿಸುವ. ಯಾರೆಲ್ಲರೂ ಕೂಡ ಅಸೂಯೆಯಿಂದ ಇನ್ನೊಬ್ಬರನ್ನು ದಂಡಿಸ್ತಾರೆ, ಅವರಿಗೋಸ್ಕರ ಕೂಡ ಪ್ರಾರ್ಥಿಸುವ. ನಾವು ತಪ್ಪು ಗ್ರಹಿಕೆಯನ್ನು ಅವರು ಬಿಟ್ಟು ಬಿಡಲಿ, ತಪ್ಪು ಗ್ರಹಿಕೆಯನ್ನು ಬಿಟ್ಟು ಬಿಡಲಿ, ಇತರರನ್ನು ತಪ್ಪು ದಾರಿಗೆ ಎಳೆದುಕೊಂಡು ಹೋಗುವುದನ್ನು ಬಿಟ್ಟು ಬಿಡಲಿ ಅಂತ ಇವತ್ತಿನ ಈ ಸಮಯದಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಮಗೆ ಜೀವನದ ದಾರಿಯನ್ನು ತೋರಿಸಿಕೊಟ್ಟರು, ಅಮರ ಜೀವನದ ದಾರಿಯನ್ನು ತೋರಿಸಿಕೊಟ್ಟರು. ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಆ ಕಷ್ಟಗಳ ಸಂದರ್ಭದಲ್ಲಿ ನಾವು ವಿಚಲಿತರಾಗದೆ, ಚಂಚಲ ವ್ಯಕ್ತಿಗಳಾಗದೆ, ತದೇಕ ದೃಷ್ಟಿಯಿಂದ ನಿಶ್ಚಿತತೆಯಿಂದ ಬಾಳಲಿಕ್ಕೆ ನಿಮ್ಮ ಪುತ್ರರು ನಮಗೆ ಕರೆ ನೀಡಿದ್ದಾರೆ.
ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಹಲವಾರು ಜನರು ನಮಗೆ ತಪ್ಪು ದಾರಿಗೆ ಕೊಂಡೋಗ್ಲಿಕ್ಕೆ ಬರುತ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಬೇಕಾದಂಥ ಬೆಳಕನ್ನು ನೀಡಿರಿ ದೇವರೇ. ನಾವು ಯಾವತ್ತೂ ಕೂಡ ನಿಮ್ಮಿಂದ ದೂರ ಹೋಗದೆ ನಿಮ್ಮಲ್ಲಿ ಅಚಲ ವಿಶ್ವಾಸವನ್ನಿಟ್ಟು ಬಾಳಲಿಕ್ಕೆ ಬೇಕಾದಂತಹ ಆ ಒಂದು ನಂಬಿಕೆಯನ್ನು ನಮಗೆ ನೀಡಿರಿ. ಡಿವೈನ್ ವರ್ಡ್ ಟಿವಿ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ಕೂಡ ನಿಮ್ಮ ಆಶೀರ್ವಾದವನ್ನು ಹಾಕಿರಿ. ಅವರಿಗೆ ದೇಹಕ್ಕೆ ಬೇಕಾದಂಥ ಆರೋಗ್ಯ, ಮನಸ್ಸಿಗೆ ಬೇಕಾದಂಥ ನೆಮ್ಮದಿ, ಅವರ ಕುಟುಂಬದಲ್ಲಿ ಸದಸ್ಯರಿಗೆ ಬೇಕಾದಂಥ ಆಯುರಾರೋಗ್ಯ, ಭಾಗ್ಯ, ಶಿಕ್ಷಣ ಇವುಗಳನ್ನು ಅವರಿಗೆ ದಯಪಾಲಿಸಿರಿ ಸ್ವಾಮಿ. ಹಾಗೂ ತಮ್ಮ ವಿಶ್ವಾಸದಲ್ಲಿ ಎಂದೆಂದೂ ಕೂಡ ಅವರು ಅಚಲರಾಗಿ ಇರಲಿಕ್ಕೆ, ದೃಢತೆಯಿಂದ ಇರಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಆಶೀರ್ವಾದಗಳನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ